ನಾಗಮಂಡಲ ಕಾರ್ಯಕ್ರಮಕ್ಕೆ ಅಂತ ಮನೆಯವರು ಬೀಗ ಹಾಕಿ ಹೋಗಿದ್ರು. ಆದ್ರೆ ವಾಪಸ್ ಬಂದು ನೋಡಿದ್ರೆ 14 ಲಕ್ಷದ ಚಿನ್ನಾಭರಣ ಮಾಯ. ಬ್ರಹ್ಮಾವರದ ಈ ಭರ್ಜರಿ ಕಳ್ಳತನ ಕೇಸನ್ನ ಈಗ ಪೊಲೀಸರು ಕೇವಲ 30 ದಿನದಲ್ಲಿ ಸಾಲ್ವ್ ಮಾಡಿದ್ದಾರೆ. ಬಾರಕೂರಿನ ಆ ಕಳ್ಳ ಈಗ ಲಾಕ್ ಆಗಿದ್ದಾನೆ. ಮಾರ್ಚ್ 6ನೇ ತಾರೀಕು ಹೇರಾಡಿ ಗ್ರಾಮದ ಮಂಜುನಾಥ್ ರಾವ್ ಅನ್ನೋರ ಮನೆಯಲ್ಲಿ ಈ ಕಳ್ಳತನ ನಡೆದಿತ್ತು. ಮನೆಯ ಮುಂಭಾಗದ ಬಾಗಿಲು ಒಡೆದು ಒಳನುಗ್ಗಿದ್ದ ಕಳ್ಳ ಕಪಾಟಿನಲ್ಲಿದ್ದ 47 ಗ್ರಾಂನ ಮುತ್ತಿನ ಸರ, ಪೆಂಡೆಂಟ್, ಗೋಲ್ಡ್ ಬ್ಯಾಂಗಲ್ಸ್ ಎಲ್ಲವನ್ನೂ ಸ್ವೀಪ್ ಮಾಡಿದ್ದ. ಅಷ್ಟೇ ಅಲ್ಲ, 49,000 ರೂಪಾಯಿ ನಗದು ಮತ್ತು ಬೆಳ್ಳಿಯ ಸಾಮಾನುಗಳನ್ನ ಕೂಡ ಬಿಟ್ಟಿರ್ಲಿಲ್ಲ. ಒಟ್ಟು 14,67,000 ರೂಪಾಯಿ ಮೌಲ್ಯದ ಸ್ವತ್ತು ಕ್ಷಣಾರ್ಧದಲ್ಲೇ ಮಾಯವಾಗಿತ್ತು. ಈ ಕಳ್ಳತನದ ಬಗ್ಗೆ ಬ್ರಹ್ಮಾವರ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆ ಶುರು ಮಾಡಿದ್ರು. ಈಗ ಬಾರಕೂರು ನಿವಾಸಿ ಪ್ರವೀಣ್ ಕುಮಾರ್ ಅನ್ನೋ ಖದೀಮನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಆತನಿಂದ ಕಳವು ಮಾಡಿದ್ದ 14 ಲಕ್ಷ ಮೌಲ್ಯದ ಚಿನ್ನ ಮತ್ತು ಉಳಿದಿರೋ 7,500 ರೂಪಾಯಿ ನಗದನ್ನ ವಶಕ್ಕೆ ಪಡೆಕೊಂಡಿದ್ದಾರೆ. ಕರಾವಳಿಯಲ್ಲಿ ಫಂಕ್ಷನ್ ಅಂತ ಮನೆಯವರು ಹೋದಾಗ ಕಳ್ಳರು ಎಷ್ಟು ಅಲರ್ಟ್ ಆಗಿರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಮನೆಗೆ ಬೀಗ ಹಾಕಿ ಹೋಗುವಾಗ ಸಿಸಿಟಿವಿ ಅಥವಾ ನೆರೆಹೊರೆಯವರ ಗಮನಕ್ಕೆ ತರೋದು ಎಷ್ಟು ಮುಖ್ಯ ನೋಡಿ. ಪೊಲೀಸರ ಈ ವೇಗದ ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಲೇಟೆಸ್ಟ್ ಕ್ರೈಮ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.